ಇನ್ನು ಕ್ಯಾಟಲ್ ಫುಡ್ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿ ಒಂದು ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ಬಂಟ್ವಾಳ ತಾಲೂಕಿನ ಮಾರ್ನಬೈಲು ಎಂಬಲ್ಲಿ ನಡೆದಿದೆ. ಇವತ್ತು ಬೆಳಗಿನ ವೇಳೆಗೆ ನಡೆದಿರುವಂತಹ ಘಟನೆ ಇದು. ಸಜಿಪಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರ್ನಬೈಲಿನಲ್ಲಿ ಸುಮಾರು ಬೆಳಗ್ಗೆ 8:45 ಸುಮಾರಿಗೆ ನಡೆದಿದೆ. ಕ್ಯಾಟಲ್ ಫುಡ್ ಅನ್ನ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿ ಬ್ರೇಕ್ ಸಿಗದೆ ಅಂದ್ರೆ ಬ್ರೇಕ್ ಫೇಲ್ಯೂರ್ ಆಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಶಾಕಿಗೆ ತುತ್ತಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೃಶ್ಯಗಳಲ್ಲಿ ಕೂಡ ನಾವು ಗಮನಿಸಬಹುದು, ಲಾರಿ ಸಂಪೂರ್ಣವಾಗಿ ಹೊತ್ತು ಉರಿದಿದೆ ಅನ್ನುವಂಥದ್ದು. ಸಜಿಪಮುನ್ನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರ್ನಬೈಲ್ನಲ್ಲಿ ಅಂದರೆ ಕಂದೂರಿನ ಕೋಸ್ಟಲ್ ಫಾರ್ಮ್ನಿಂದ ಪುತ್ತೂರು ಕಡೆಗೆ ಕ್ಯಾಟಲ್ ಫುಡ್ ಅನ್ನ ಇದು ಸಾಗಾಟ ಮಾಡ್ತಾ ಇತ್ತು. ಮಾರ್ನಬೈಲು ಇಳಿಜಾರು ಪ್ರದೇಶವನ್ನ ತಲುಪ್ತಾ ಇದ್ದಂತೆ ಬ್ರೇಕ್ ಸಿಗದೆ ನೇರವಾಗಿ ಹೋಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯಿತು. ಜೊತೆಗೆ ಮನೆಯೊಂದರ ಆವರಣ ಗೋಡೆಗೂ ಕೂಡ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭವೇ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ ಅನ್ನುವಂತಹ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಈಗ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲಾರಿಯಲ್ಲಿದ್ದಂತಹ ಚಾಲಕ ಉಮೇಶ್ ಎಂಬವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು, ಕ್ಲೀನರ್ ರತನ್ ಎಂಬವರು ಕೂಡ ಇದ್ರು, ಅವರು ಕೂಡ ಗಾಯಗೊಂಡಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಇನ್ನು ಲಾರಿ ಬೆಂಕಿಗೆ ತುತ್ತಾಗ್ತಾ ಇದ್ದ ಹಾಗೆ ಇಬ್ಬರು ಕೂಡ ಲಾರಿಯಿಂದ ಜಿಗಿದಿದ್ದು, ಸ್ಥಳೀಯರು ಕೂಡಲೇ ಅವರನ್ನ ಸಮೀಪದಲ್ಲಿದ್ದಂತಹ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ಬಂಟ್ವಾಳ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಲಾರಿ ಭಾಗಶಃ ಸುಟ್ಟು ಹೋಗಿದೆ. ಬಂಟ್ವಾಳ ನಗರ ಠಾಣೆಯ ಎಸ್ಐ, ಟ್ರಾಫಿಕ್ ಎಸ್ಐ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಲಾರಿಯಲ್ಲಿದ್ದ ಆಹಾರವನ್ನ ಲಾರಿಯಿಂದ ತೆರವುಗೊಳಿಸೋದಿಕ್ಕೆ ಹಾಗೂ ಮುರಿದು ಬಿದ್ದ ವಿದ್ಯುತ್ ಕಂಬವನ್ನ ಸ್ಥಳಾಂತರ ಮಾಡೋದಿಕ್ಕೆ ಸ್ಥಳೀಯರು ಈ ಸಂದರ್ಭದಲ್ಲಿ ನೆರವಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಈಗ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ಎಸ್, ಅಂದ್ರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಈಗ ಇಬ್ಬರು ಲಾರಿಯಲ್ಲಿದ್ರು, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರ ಪರಿಸ್ಥಿತಿ ಹೇಗಿದೆ ಅಂತ ಈಗ? ಈ ಬಂಟ್ವಾಳ ತಾಲೂಕಿನ ಸಜಿಪಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂದೂರ್ ಅನ್ನೋ ಪ್ರದೇಶದಲ್ಲಿರುವಂತಹ ಒಂದು ಕ್ಯಾಟಲ್ ಫುಡ್ ಫ್ಯಾಕ್ಟರಿ ಇದು. ಇಲ್ಲಿ ಕೋಳಿಗಳಿಗೆ ಮತ್ತು ದನಗಳ ಆಹಾರವನ್ನು ತಯಾರಿಸುವಂತ ಇದು ಬೆಳಿಗ್ಗೆ ಯಾವಾಗಲೂ ಮುಂಜಾನೆ ವೇಳೆ ಇಲ್ಲಿ ಲಾರಿಗೆ ಲೋಡ್ ಮಾಡಿ ವಾಹನ ಲಾರಿಯ ಮೂಲಕ ಇಲ್ಲಿ ಆಹಾರಗಳನ್ನು ಸಾಗಾಟ ಮಾಡ್ಲಿಕ್ಕಾಗ್ತದೆ. ಅದೇ ರೀತಿ ಇವತ್ತು ಕೂಡ ಬೆಳಗಿನ ಸಮಯದಲ್ಲಿ ಪುತ್ತೂರಿಗೆ ಸಾಗಾಟ ಮಾಡ್ಲಿಕ್ಕೆ ಲಾರಿಯಲ್ಲಿ ಫುಲ್ ಒಂದು ಲೋಡ್ ಈ ಗೋಣಿಯಲ್ಲಿ ತುಂಬಿದಂತಹ ಕ್ಯಾಟಲ್ ಫುಡ್ ಅನ್ನು ತುಂಬಿಕೊಂಡು ಈ ಲಾರಿ ಈ ಮಾರ್ನಬೈಲ್ ಎಂಬಲ್ಲಿ ಬರುವಂತಹ ಸಂದರ್ಭದಲ್ಲಿ ಅದು ಸಂಪೂರ್ಣ ಇದು ವೈಫಲ್ಯ ಆಗಿ ಬ್ರೇಕ್ ವೈಫಲ್ಯ ಆಗಿದೆ. ಬಳಿಕ ಅಲ್ಲಿ ಇರುವಂತಹ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಬಳಿಕ ಅಲ್ಲಿ ಇರುವಂತಹ ಕಾಂಪೌಂಡ್ಗೆ ಎಟ್ಟಾಗಿ ಕಾಂಪೌಂಡ್ ಕೂಡ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲೇ ಲಾರಿಗೆ ಬೆಂಕಿ ಸಂಪೂರ್ಣವಾಗಿ ಹೊತ್ತಿಕೊಂಡು ಲಾರಿ ಭಾಗಶಃ ಸುಟ್ಟೋಗಿದೆ. ಅಂದ್ರೆ ಯಾವುದೇ ರೀತಿಯ ಅಂದ್ರೆ ಪ್ರಯೋಜನ ಇಲ್ಲದ ರೀತಿಯಲ್ಲಿ ಅದು ಅಷ್ಟು ಸುಟ್ಟೋಗಿದೆ. ಮತ್ತೆ ಅದರಲ್ಲಿ ಇದ್ದಂತ ಏನು ಫುಡ್ ಇತ್ತು ಅದು ಕೂಡ ಅರ್ಧ ಭಾಗ ಸುಟ್ಟು ಹೋಗಿದೆ. ಇನ್ನು ಅದರಲ್ಲಿ ಇಬ್ರು ಡ್ರೈವರ್ ಮತ್ತೆ ಅದ್ರ ಕ್ಲೀನರ್ ಅದರಲ್ಲಿ ಲಾರಿಯಲ್ಲಿ ಇದ್ರೆ ಇವರಿಗೂ ಕೂಡ ಅಂದ್ರೆ ಅದು ಲಾರಿಯ ಮೇಲಿಂದ ಕೆಳಭಾಗಕ್ಕೆ ಬರುತ್ತಿರುವಂತ ಸಂದರ್ಭದಲ್ಲಿ ಇದರಲ್ಲಿ ಬೆಂಕಿ ಹತ್ತಿಕೊಂಡಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವ ಮೊದಲೇ ಇದರಲ್ಲಿ ವಿದ್ಯುತ್ ಕಾಣಿಸಿಕೊಂಡಿತ್ತು ಅನ್ನುವಂತ ಮಾಹಿತಿಯಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಈ ಇಬ್ರು ಕೂಡ ಆ ಬಳಿಕ ಯಾವಾಗ ಡಿಕ್ಕಿ ಸಂಭವಿಸಿದ ಬಳಿಕ ತಕ್ಷಣ ಅಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಚಾಲಕ ಮತ್ತು ಕ್ಲೀನರ್ ಗಾಯಗೊಂಡಿದ್ದು ಅವರು ಅದರಿಂದ ಜಿಗ್ಗಿದ್ದಾರೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಬಳಿಕ ಹೆಚ್ಚಿನ ವಿವರಗಳು, ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ಬೇಕಷ್ಟೇ. ಇಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಅವರ ವಿವರಗಳನ್ನು ಕಲೆ ಹಾಕ್ತಿದ್ದಾರೆ. ಗೌತಮ್, ಓಕೆ, ಅಂದ್ರೆ ಬಹುಶಃ ಲಾರಿಯಲ್ಲಿ ಈ ಹಿಂದೆ ಕೂಡ ಸಮಸ್ಯೆಗಳು ಕಾಣಿಸಿಕೊಂಡಿರುವಂತಹ ಸಾಧ್ಯತೆಗಳಿದೆ. ಬಹುಶಃ ಅಲ್ಲಿ ಉದ್ಭವಿಸಿರುವಂತಹ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಹಾಗಿದ್ರೆ ಹಾಗೆ ಆ ರೀತಿ ಹೇಳ್ಬೋದು. ಅದು ಯಾಕಂತ ಹೇಳಿದ್ರೆ ಇಲ್ಲಿ ಇದು ಇವತ್ತು ನಿನ್ನೆದಲ್ಲ, ತುಂಬಾ ಹಲವು ವರ್ಷಗಳಿಂದ ಈ ಫ್ಯಾಕ್ಟರಿಯಿಂದ ಲಾರಿಯ ಮೂಲಕ ಆಹಾರಗಳು ಸರಬರಾಜು. ಇದು ಕೇವಲ ನಮ್ಮ ತಾಲೂಕು ವ್ಯಾಪ್ತಿಯಲ್ಲ, ಇಡೀ ಜಿಲ್ಲಾ ವ್ಯಾಪ್ತಿ ರಾಜ್ಯದಂತೆ ಇಲ್ಲಿಂದ ಆಹಾರಗಳು ಸರಬರಾಜಾಗ್ತದೆ. ಆದ್ರೆ ಬೆಳಿಗ್ಗೆ ಅಲ್ಲಿ ಸಾಮಾನ್ಯವಾಗಿ ಈಗ ಏನು ಗಾಯಗೊಂಡಿದ್ದಾರೆ ಸಿಬ್ಬಂದಿಗಳು, ಇವರು ನಮ್ಮ ಊರಿನವರೇ. ಆದ್ರೆ ಸಾಕಷ್ಟು ಹೊರಭಾಗಗಳಿಂದ ಪಶ್ಚಿಮ ಬಂಗಾಳ ಇರ್ಬೋದು ಅಥವಾ ಉತ್ತರ ಭಾರತದ ಸಿಬ್ಬಂದಿಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಅದೇ ಇಲ್ಲಿ ಈಗ ಏನು ಈ ಘಟನೆ ಆಗಿದೆ ಇದರಲ್ಲಿರುವಂತಹ ಸಿಬ್ಬಂದಿಗಳು ನಮ್ಮ ದಕ್ಷಿಣ ಕನ್ನಡ ಮೂಲದವರಾಗಿದ್ದಾರೆ. ಆದ್ರೆ ಇದೊಂದು ಉದ್ದೇಶಪೂರ್ವಕವಾಗಿ ಅಲ್ಲ, ಅಂದ್ರೆ ಅದರಲ್ಲಿ ಲಾರಿಯಲ್ಲಿ ಇದ್ದಂತ ತಾಂತ್ರಿಕ ದೋಷದ ಬಗ್ಗೆ ಅವರಿಗೆ ಅರಿವಿಲ್ಲದ ಕಾರಣಕ್ಕಾಗಿ ಇಂತ ಒಂದು ಘಟನೆ ನಡೆದಿದೆ.
ಆದ್ರೆ ಅಲ್ಲಿ ಏನು ಸ್ಥಳೀಯರಿದ್ರೆ ಅವ್ರಿಗೂ ತಕ್ಷಣ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಸಂಪೂರ್ಣ ಅಲ್ಲಿ ವಿದ್ಯುತ್ ಕಂಬ ಆಗಿರ್ಬೋದು, ಅಲ್ಲ ಸ್ಥಳೀಯ ಆವರಣಗಳಾಗಿರ್ಬೋದು, ಇದು ಕೂಡ ಸಂಪೂರ್ಣ ಹಾನಿಗೀಡಾಗಿದೆ. ಮಾತ್ರ ಅಲ್ಲಿಗೆ ಸ್ಥಳಕ್ಕೆ ಅಲ್ಲಿ ಅಧಿಕಾರಿಗಳು ಕೂಡ ತಕ್ಷಣ ದೌಡಾಯಿಸಿದ್ದಾರೆ. ಇದಕ್ಕೆ ಬೇಕಾಗುವಂತ ಎಲ್ಲ ಪರಿಹಾರ ಕಾರ್ಯಗಳನ್ನು ನೀಡುವ ಬಗ್ಗೆ ಅವರು ಪೊಲೀಸರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಗೌತಮ್. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.